ಲಯನ್ಸ್ ಜಿಲ್ಲೆ 317D ಇದರ 4 ಕಂದಾಯ ಜಿಲ್ಲೆಗಳ ಜಿಲ್ಲಾ ಗವರ್ನರ್ ಆಗಿ ಡಾಕ್ಟರ್ ಗೀತಾ ಪ್ರಕಾಶ್ ಐಎ ಅಧಿಕಾರ ಸ್ವೀಕರಿಸಿ ಸೇವಾ ಯೋಜನೆಗಳ ಅನುಷ್ಠಾನಕ್ಕಾಗಿ ನಿಯೋಜಿಸಿದ ತನ್ನ ಜಿಲ್ಲಾ ಸಂಪುಟದ ಪದಗ್ರಹಣ ಸಮಾರಂಭ ಆಗಸ್ಟ್ 16ರ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಜೆಎಲ್ ಆಡಿಟೋರಿಯಂನಲ್ಲಿ ವರ್ಚುವಲ್ ಆಗಿ ಝೂಮ್ ಮೂಲಕ ನಡೆಯಲಿದೆ ಅಂತ ಸಂಪುಟ ಪದಗ್ರಹಣ ಸಮಿತಿ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಅವರು ವಿಟ್ಲದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೂರ್ವ ಅಂತಾರಾಷ್ಟ್ರೀಯ ನಿರ್ದೇಶಕ ಮುರುಗನ್ ರವರು ಸಂಪುಟ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಿರುವರು. ಅಂತಾರಾಷ್ಟ್ರೀಯ ನಿರ್ದೇಶಕ ಎಂಡೂರ್ ಸಿ ವಂಶೀಧರ ಬಾಬು, ಮಲ್ಟಿಪಲ್ 317ರ ಚೇರ್ಮನ್ ನಾಗರಾಜ್ ವಿ ಬೈರಿ ಮುಖ್ಯ ಅತಿಥಿಗಳಾಗಿರುವರು. ಇದೇ ಸಂದರ್ಭ ಸೃಷ್ಟಿ ಲಯನ್ಸ್ ಜಿಲ್ಲಾ ಡೈರೆಕ್ಟರಿ ಬಿಡುಗಡೆಗೊಳ್ಳಲಿದೆ. ಲಯನ್ಸ್ ಜಿಲ್ಲಾ ಪ್ರಥಮ ಮಹಿಳೆ ಡಾ ಗಾಯತ್ರಿ ಜಿ ಪ್ರಕಾಶ್ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ನಿಕಟಪೂರ್ವ ಜಿಲ್ಲಾ ಗವರ್ನರ್ ರೊನಾಲ್ಡ್ ಗೋಮ್ಸ್, ಪ್ರಥಮ ಉಪಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ, ದ್ವಿತೀಯ ಉಪಗವರ್ನರ್ ಸಂಜೀವ್ ಶೆಟ್ಟಿ ಭಾಗವಹಿಸಲಿದ್ದಾರೆ. ಲಯನ್ಸ್ ಸಂಸ್ಥೆಯ ನಮ್ಮ ಜಿಲ್ಲೆ 317 ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ 4 ಕಂದಾಯ ಜಿಲ್ಲೆ ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು ಈ 4 ಕಂದಾಯ ಜಿಲ್ಲೆಗಳೊಳಗೆ ನಮ್ದೊಂದು ಲಯನ್ಸ್ ಜಿಲ್ಲೆ ಅಂತ ಹೇಳ್ತೇವೆ. ಆ ಲಯನ್ಸ್ ಜಿಲ್ಲೆ 317D ಇದರ ಪ್ರಸಕ್ತ ವರ್ಷದ ಜಿಲ್ಲಾ ರಾಜ್ಯಪಾಲರಾಗಿ ಈ ಪ್ರದೇಶದ ಹೆಸರಾಂತ ವೈದ್ಯರು, ಸುರಕ್ಷಾ ಆಸ್ಪತ್ರೆ ಸಂಸ್ಥೆಯ ಡಾಕ್ಟರ್ ಗೀತ್ ಪ್ರಕಾಶ್ ಅವರು ಈ ವರ್ಷ ಜಿಲ್ಲಾ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಮಾಡಲಿಕ್ಕಿದೆ. ಪ್ರಸಕ್ತ ವರ್ಷದ ಈ ಸನ್ನಿವೇಶದಲ್ಲಿ ನಾವು ವರ್ಚುವಲ್ ಸಿಸ್ಟಮ್ ಅಲ್ಲಿ, ಝೂಮ್ ಸಿಸ್ಟಮ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮುಂದಿನ ಆದಿತ್ಯವಾರದಂದು ಹಮ್ಮಿಕೊಳ್ಳಲಿದ್ದೇವೆ. 14ನೇ ತಾರೀಕಿನಂದು ಈ ಸಮ್ಮೇಳನಕ್ಕೆ ನಾವು ಮನ್ವಂತರ ಎನ್ನುವಂತಹ ಹೆಸರನ್ನ ಇಟ್ಟಿದ್ದೇವೆ. ಯಾಕಂತಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಮೊದಲೆಲ್ಲ ಅದು ಬಹಳ ವಿಜೃಂಭಣೆಯಲ್ಲಿ ಒಂದು 2,000 ಜನ ಸೇರಿ ಮಾಡ್ತಾ ಇದ್ದ ಕಾರ್ಯಕ್ರಮ. ಅದೇ ಪ್ರಸಕ್ತ ಸನ್ನಿವೇಶದಲ್ಲಿ ಅದನ್ನು ಸಾಂಕೇತಿಕವಾಗಿ ನಾವು ಮನ್ವಂತರ ಅಂತ. ಗವರ್ನರ್ ಡಾ ಗೀತಾ ಪ್ರಕಾಶ್ ಮಾತನಾಡಿ, ಜಿಲ್ಲಾ ಗವರ್ನರ್ ಅವರ ಜಿಲ್ಲಾ ಪ್ರಾಜೆಕ್ಟ್ ಆಗಿ ವಿಟ್ಲ ಒಕ್ಕೆತೂರು ಸಮೀಪ ವಿಶೇಷ ಚೇತನ ಮಕ್ಕಳಿಗಾಗಿ ಕಳೆದ 4 ವರ್ಷಗಳಿಂದ ವಿಟ್ಲ ಲಯನ್ಸ್ ಸೇವಾ ಟ್ರಸ್ಟ್ ಮತ್ತು ವಿಟ್ಲ ಲಯನ್ಸ್ ಕ್ಲಬ್ನಿಂದ ನಡೆಸ್ತಾ ಬಂದಿದ್ದ ಫಿಸಿಯೋಥೆರಪಿ ಮತ್ತು ಕಳೆದ ವರ್ಷ ಆರಂಭಿಸಿದ ಸ್ಪೀಚ್ ಥೆರಪಿಯನ್ನ ಜಿಲ್ಲಾ ಯೋಜನೆಗಾಗಿ ರೂಪಿಸಲು ಕಟ್ಟಡ ರಚನೆ ಈ ವರ್ಷದಲ್ಲಿ ಮಾಡಿ ವರ್ಷವಿಡೀ ಅವುಗಳನ್ನು ನಡೆಸಲಾಗುವುದು ಅಂತ ಹೇಳಿದರು. ನಮ್ಮ 3,800 ಸದಸ್ಯರು ಏನು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅವರನ್ನೆಲ್ಲ ಒಂದು ಕಡೆಗೆ ಸೇರಿಸಿ ನಾವು ಮಾಡುವಂತಹ ಕಾರ್ಯಕ್ರಮ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಸಾಂಕೇತಿಕವಾಗಿ ನಾವು ವರ್ಚುವಲ್ ಮೂಲಕ ಈ ಎಲ್ಲ ಸದಸ್ಯರನ್ನು ತಲುಪುವಂತಹ ಒಂದು ಕಾರ್ಯಕ್ರಮವನ್ನು ಈ ಝೂಮ್ ಮೀಟಿಂಗ್ನ ಮೂಲಕ ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರುವ ನಿರ್ದೇಶಕರಾಗಿರುವಂತಹ ಆರ್ ಮುರುಗನ್ ಅವರು ಅಲ್ಲಿಂದ ವರ್ಚುವಲಿ ನಮಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿಕ್ಕಿದ್ದಾರೆ. ಆದ್ದರಿಂದ ವಿಶೇಷ ಅತಿಥಿಗಳು ಯಾರು ವೇದಿಕೆಯಲ್ಲಿ ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇದೊಂದು ಹೊಸ ಪ್ರಯೋಗ. ಅದನ್ನು ನಾವು ಬರುವ ಆದಿತ್ಯವಾರ ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಶಾಶ್ವತ ಯೋಜನೆಯಾದ ಒಂದು ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಸೆಂಟರ್ ಅನ್ನು ಅದಕ್ಕೆ ಒಂದು ಚಾಲನೆಯನ್ನು ಕೂಡ ಆ ದಿನ ಕೊಡಲಿಕ್ಕಿದ್ದೇವೆ. ಜಿಲ್ಲಾ ಸಂಪುಟ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಿಟ್ಲ ಮಂಗೇಶ ಭಟ್, ಜಿಲ್ಲಾ ಸಂಪುಟ ಕೋಶಾಧಿಕಾರಿ ಮಹಮ್ಮದ್ ಇಕ್ಬಾಲ್ ಹಾನೆಸ್ಟ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.